जिंदाबाद जिंदाबाद एसडीपीआई जिंदाबाद 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 एसडीपीआई ವಿರೋಧಿ ಮಾತ್ರವಲ್ಲ, ಗಾಂಧಿ ತಾತ ಹಿಂಸ ವಿರೋಧಿ ಮಾತ್ರವಲ್ಲ, ಮದ್ಯದ ಗಟ್ಟು ವಿರೋಧಿಯವರು, ಮದ್ಯದ ಗಟ್ಟುವ ವಿರೋಧಿಯವರು, ಮದ್ಯದ ಅಂಗಡಿ ಹೆಚ್ಚಿಸಲಿರುವ ಸಿದ್ದರಾಮಯ್ಯ ಸರ್ಕಾರ ನೈತಿಕತೆಯಾದರೂ ಎಲ್ಲಿದೆ? ಗಾಂಧಿ ತಾತ ಹಿಂಸ ವಿರೋಧಿ ಮಾತ್ರವಲ್ಲ, ಮದ್ಯದ ಗಟ್ಟು ಸಿದ್ದರಾಮಯ್ಯ ಸರ್ಕಾರ ಗಾಂಧಿ ಜಯಂತಿ ಆಚರಣೆಗೆ ನೈತಿಕತೆಯ ಎಸ್ಡಿಪಿಐ ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್. ನಾಚಿಕೆಗೇಡು ನಾಚಿಕೆಗೇಡು. ಸರ್ಕಾರದ ನೈತಿಕತೆಯನ್ನು ಪ್ರಶ್ನಿಸಿ ಈ ಒಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಈ ಸಂದರ್ಭದಲ್ಲಿ ಪುತ್ತೂರಲ್ಲಿ ಕೂಡ ನಾವು ಈ ಒಂದು ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಒಂದು ಸಭೆಗೆ ಆಗಮಿಸಿರುವಂತಹ ಪುತ್ತೂರು ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಸಾಗರ್ ಇವರನ್ನ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಹಮೀದ್ ಸಾಲ್ಮಾರ್ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಗಾಂಧಿ ಜಯಂತಿ ಬಹಳ ಬೇಸರ ಆಗ್ತಾ ಇದೆ. ಗಾಂಧಿ ಜಯಂತಿಯ ದಿನ ಇವತ್ತು ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕ್ಷೇತ್ರ ಸಮಿತಿಯ ಬಂಧುಗಳೇ, ಇವತ್ತು ಏನೋ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷ ಯಾವತ್ತೂ ಕೂಡ ಎಲ್ಲಿ ಸಮಾಜದ ಸ್ವಾಸ್ಥ್ಯ ನೈತಿಕತೆ ಹಾಳಾಗುತ್ತೆ ಆ ಸಂದರ್ಭದಲ್ಲಿ ಈ ಸಮಾಜವನ್ನ ಎಚ್ಚರಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಬರುತ್ತಿದೆ. ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಇವತ್ತು ಗಾಂಧಿ ಜಯಂತಿ ದಿನ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಏನು, ಅವರ ತತ್ವ ಏನು, ಅವರ ಆಚಾರ ವಿಚಾರಗಳೇನು ಎಂಬುದನ್ನ ಈ ದೇಶ ಬಿಡಿ ಪ್ರಪಂಚ ಕೂಡ ಅರಿತಿರತಕ್ಕಂತಹ ವಿಚಾರ. ಗಾಂಧಿಯವರು ಅಹಿಂಸಾತ್ಮಕವಾಗಿ ಈ ದೇಶವನ್ನ ಕನಸನ್ನ ಕಂಡಿದ್ದೆವು. ಅಹಿಂಸಾತ್ಮಕವಾಗಿ ಹಿಂಸೆ ಇಲ್ಲದಂತಹ ಒಂದು ದೇಶ ಆಗಬೇಕು ಮತ್ತು ಮದ್ಯಮುಕ್ತವಾದಂತಹ ಒಂದು ದೇಶ ಆಗ್ಬೇಕಂತೇಳಿ ಸಂಪೂರ್ಣವಾಗಿ ಮದ್ಯಮುಕ್ತ ದೇಶವಾಗಿ ದೇಶ ಪರಿವರ್ತನೆ ಆಗ್ಬೇಕಂತೇಳಿ ಒಂದು ಕನಸನ್ನ ಕಂಡಿದ್ದು. ಇವತ್ತು ಗಾಂಧಿಯವರ ತತ್ವವನ್ನ, ಅವರ ಆಚಾರ ವಿಚಾರಗಳನ್ನ ಪ್ರೇರಿತಗೊಂಡಂತಹ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಅಧಿಕಾರವನ್ನ ಗಾಂಧಿ ತತ್ವವನ್ನ ಪ್ರಸರಿಸಿ ಜಾತ್ಯತೀತತೆಯನ್ನ ಹೇಳಿಕೊಂಡು ಮತ್ತು ಭ್ರಷ್ಟಾಚಾರ ವಿರೋಧಿ ಹೇಳಿಕೆಯನ್ನು ಹೇಳಿಕೊಂಡು ಶಿಷ್ಟಾಚಾರದ ಮಾತುಗಳನ್ನು ಹಾಡಿಕೊಂಡು ಇವತ್ತು ಇತ್ತೀಚೆಗೆ ಮೊನ್ನೆ ತಾನೇ ಗಾಂಧಿ ಜಯಂತಿಯನ್ನು ಗಿಫ್ಟ್ ಅನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಅದೇನು ಹೇಳಿದ್ರೆ ಸುಮಾರು 1,000 ಮದ್ಯದ ಅಂಗಡಿಯನ್ನ ತೆರೆಯುವಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷ ಈ ಪಕ್ಷದ ನೈತಿಕತೆಯನ್ನು ಎತ್ತಿ ಹಿಡಿದು ಮಾತನಾಡಬೇಕಾಗ್ತದೆ. ಏನು ಇವತ್ತು ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ, ಹೆಂಗಸರಿಗೆ ಗೃಹಲಕ್ಷ್ಮಿಯನ್ನು ಕೊಡ್ತಾ ಒಂದು ದೊಡ್ಡ ಗ್ಯಾರಂಟಿಯನ್ನು ನೀಡಿ ಅದನ್ನ ಪಾಲಿಸಿ ಈಗಾಗಲೇ ಬಡ ಹೆಂಗಸರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಈ ಸರ್ಕಾರ ಜಾರಿ ಮಾಡಿ ಅದೇ ಸಂದರ್ಭದಲ್ಲಿ ಕೂಡ ಬಡ ಹೆಂಗಸರ ಪುರುಷರು ಅದೇನೋ ಅವರಿಗೆ ಬಹಳ ಕಷ್ಟವಾಗಿ ಸಮೀಪದ ಮನೆಯ ಸಮೀಪದಲ್ಲಿ ಮದ್ಯದಂಗಡಿಗಳಿದ್ರೆ ಅವರು ಬಹಳ ದೂರ ಹೋಗಿ ಮದ್ಯವನ್ನ ಪಡ್ಕೊಳ್ಬೇಕೆಂಬ ಕಷ್ಟಗಳನ್ನ ತೆಗೆದುಕೊಳ್ಳದೆ ಅವರು ಜೀವನ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅವರ ಕೈಗೆ ಎಟಕುವಂತಹ ರೀತಿಯಲ್ಲಿ ಬಾಟಲಿ ಭಾಗ್ಯವನ್ನು ನೀಡಿದೆ ಅಂತ ಹೇಳಿಕೆ ನಾನು ಹೇಳಿಕೆ ನನಗೆ ಬೇಸರ ಆಗ್ತಾ ಇದೆ. ಸರ್ಕಾರ ಸುಮಾರು 1,000 ಮದ್ಯದಂಗಡಿಯನ್ನ ಆರಂಭಿಸಲು ಇವತ್ತು ಏನು ಆದೇಶ ನೀಡಿದ್ರೆ ಅದು ಖಂಡಿತವಾಗಿಯೂ ಗಂಡಸರ ಕೈಗೆ ಮದ್ಯದ ಬಾಟಲಿಯನ್ನು ನೀಡುವಂತಹ ಭಾಗ್ಯವನ್ನು ನೀಡಿದೆ. ಅದು ಒಂದು ದೊಡ್ಡ ದುರಂತ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಎಲ್ಲಿ ಮಹಾತ್ಮ ಗಾಂಧಿ ಅವರ ತತ್ವ ಮತ್ತು ಎಲ್ಲಿ ನಿಮ್ಮ ಆಡಳಿತ?
ಇದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮೂಲಕ ಇಲ್ಲಿ ಎಲ್ಲ ಭ್ರಷ್ಟಾಚಾರಗಳಿಗೆ ಮತ್ತು ದುರಾಡಳಿತಕ್ಕೆ ಮತ್ತೆ ಇಲ್ಲಿ ಹಿಂಸೆಗೆ ಮತ್ತೆ ಇಲ್ಲಿ ಅತ್ಯಾಚಾರ ಅನಾಚಾರಕ್ಕೆ ಕುಮ್ಮಕ್ಕು ನೀಡುವಂತಹ ಒಂದು ಮದ್ಯದ ವ್ಯವಸ್ಥೆಯನ್ನು ಇವತ್ತು ಜಾರಿ ಮಾಡಿದ್ರೆ ಅದು ಎಲ್ಲ ಕೆಡುಕುಗಳ ಒಂದು ಕೀಲಿಕೈ ಅಂತ ಹೇಳಿ ಘಂಟಾಘೋಷವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷ ಇವತ್ತು ಹೇಳ್ತಾ ಇದೆ. ಮದ್ಯವನ್ನು ಕೊಡದಿದ್ರೆ ಈ ಸಮಾಜದ ಎಲ್ಲ ಸ್ವಾಸ್ಥ್ಯವನ್ನ, ಎಲ್ಲ ಕೆಟ್ಟ ಆಚಾರ ವಿಚಾರಗಳನ್ನ, ಎಲ್ಲ ಕೆಟ್ಟ ಪದ್ಧತಿಗಳನ್ನ, ಎಲ್ಲ ಹಿಂಸೆ ಅತ್ಯಾಚಾರ ಅನಾಚಾರಗಳನ್ನ ಆರಂಭಿಸಲಿಕ್ಕೆ ನೀವು ಕೀಲಿಕೆಯನ್ನ ಈ ಸಾಮಾನ್ಯ ಬಡ ಜನರಿಗೆ ಕೊಡ್ತಾ ಇದ್ದೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಆದ ಕಾರಣ ಕೂಡಲೇ ನಿಮ್ಮ ಏನು ಈ ಒಂದು ಆದೇಶ ಏನಿದೆ, ಸಾವಿರ ಮದ್ಯದ ಅಂಗಡಿಗಳನ್ನ ಏನು ಕೊಟ್ಟು ಓಪನ್ ಮಾಡುವಂತ ಆದೇಶ ಏನಿದೆ ಅದನ್ನು ತಕ್ಷಣ ತಾವು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸ್ತಾ ಬರುವಂತಹ ದಿನಗಳಲ್ಲಿ ಎಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನತೆಯನ್ನು ವಂಚಿಸುತ್ತೆಯೋ, ಈಗಾಗಲೇ ಗ್ಯಾರಂಟಿಯನ್ನ ಒಂದು ಕಡೆ ನೀಡಿದೆ, 5 ಗ್ಯಾರಂಟಿಯನ್ನ ನೀಡಿದೆ. 5 ಗ್ಯಾರಂಟಿಗಳು ನಿರಂತರವಾಗಿ ಇಲ್ಲಿ ಜಾರಿಯಾಗಬೇಕಾದರೆ ಇಲ್ಲಿ ಟ್ಯಾಕ್ಸ್ ಹಣ ಬಹಳ ಹೆಚ್ಚಳ ಮಾಡಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಇವರು ಕಂಡುಕೊಂಡಂತಹ ಒಂದು ಉಪಾಯ ಪಾಪ ಬಡವರ ಮನೆಗೆ ಕನ್ನ ಹಾಕುವಂತಹ ವಿಚಾರ, ಬಡವರ ಕೈಗೆ ಮದ್ಯವನ್ನ ಸುಲಭದಲ್ಲಿ ಕೈಗೆಟುಕುವಂತಹ ವಿಚಾರದಲ್ಲಿ ಇವತ್ತು ಒಂದು ಗ್ಯಾರಂಟಿಯನ್ನ ಕೊಟ್ಟು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಪಡೆಯುವಂತಹ ಪದ್ಧತಿಯನ್ನ ಮಾಡಿದಂತಹ ಒಂದು ನೀಚ ವ್ಯವಸ್ಥೆಯನ್ನ ನಾನು ಈ ಸಂದರ್ಭದಲ್ಲಿ ವಿರೋಧಿಸುತ್ತಾ ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷ ಯಾವತ್ತೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನ ಸ್ವಚ್ಛವಾಗಿರಲು ಸದಾ ಮುಂಪತ್ತಿಯಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮದ್ಯದ ಅಂಗಡಿಯನ್ನು ಹೆಚ್ಚಿಸಿ ಗಾಂಧಿಯನ್ನೇ ಅವಮಾನಿಸಿದ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಜನವಿರೋಧಿ ಸರ್ಕಾರ, ನಾಚಿಕೆಗೇಡು ನಾಚಿಕೆಗೇಡು ಸರ್ಕಾರಕ್ಕೆ ನಾಚಿಕೆಗೇಡು, ಕುಟುಂಬಗಳನ್ನು ಬೀದಿಗಾಗಿಸಲು, ಬಡವರನ್ನು ನೀರಲ್ಲಿ ಮುಳುಗಿಸಲು ಮದ್ಯದ ಅಂಗಡಿಗಳನ್ನು ಹೆಚ್ಚಿಸುತ್ತಿದೆ, ಮದ್ಯದ ದರಗಳ ಮೆಚ್ಚಿಸುತ್ತಿದೆ, ಮದ್ಯದ ದರಗಳ ಮೆಚ್ಚಿಸುತ್ತಿದೆ. ಅರೆ ಕೇಳಿ ಸಿಎಂ ಸಾಬ್ರೆ, ಜನಪರ ಆಡಳಿತ ನೀಡದೆ ನೀವು, ಜನಪರ ಆಡಳಿತ ನೀಡದೆ ನೀವು ಜನವಿರೋಧಿಗಳಾಗಿ ಬಿಟ್ಟರೆ ನೀವು ಸುಮ್ಮನೆ ಕೂರಲು ನಾವಿಲ್ಲ, ಸುಮ್ಮನೆ ಕೂರಲು ನಾವಿಲ್ಲ. ಗಾಂಧಿ ತತ್ವಕ್ಕೆ ವಿರುದ್ಧವಾಗಿ, ಗಾಂಧಿ ತತ್ವಕ್ಕೆ ವಿರುದ್ಧವಾಗಿ ಮದ್ಯದಂಗಡಿ ಹೆಚ್ಚಿಸಿದರೆ, ಮದ್ಯದಂಗಡಿ ಹೆಚ್ಚಿಸಿದರೆ ಮೌನವಿ ಕೂರಲು ನಾವಿಲ್ಲ, ಮೌನವಿ ಕೂರಲು ನಾವಿಲ್ಲ. ಮದ್ಯ ಮುಕ್ತ ಸಮಾಜಕ್ಕಾಗಿ, ಮದ್ಯ ಮುಕ್ತ ಸಮಾಜಕ್ಕಾಗಿ ಹೋರಾಡುವುದು ನಾವೆಲ್ಲ, ಹೋರಾಡುವುದು ನಾವೆಲ್ಲ. ಅಲ್ಲಿ ಹಳ್ಳಿಗಳಲ್ಲಿ ಜನಸಂಖ್ಯೆ ಅನುಸಾರ ಆಸ್ಪತ್ರೆ ಸಾಲ ಕಾಲೇಜು ಬೇಕು, ಆಸ್ಪತ್ರೆ ಸಾಲ ಕಾಲೇಜು ಬೇಕು, ಮದ್ಯದಂಗಡಿ ಬೇಕಿಲ್ಲ, ಮದ್ಯದಂಗಡಿ ಬೇಕಿಲ್ಲ. ಅಯ್ಯಯ್ಯೋ 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 ಅಯ್ಯಯ್ಯೋ, ಶರಾಬು ಹಂಚೋ ಸರ್ಕಾರ, ಶರಾಬು ಹಂಚೋ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಧಿಕ್ಕಾರ ಧಿಕ್ಕಾರ, ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಕೇವಲ ಗ್ಯಾರಂಟಿಯನ್ನ ಸರಿದೂಗಿಸಲು ಒಂದು ರಾಜ್ಯವನ್ನ ಮದ್ಯಪಾನ ಮುಕ್ತಗೊಳಿಸಲು ಹೊರಟಿರುವಂತಹ
ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಗಾಂಧಿ ಜಯಂತಿಯನ್ನ ಆಚರಿಸುವ ನೈತಿಕತೆ ಇಲ್ಲ ಎಂಬುದಾಗಿ ನಾನು ಮೊದಲನಾಗಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕೆಂದ್ರೆ ಪಾನ ನಿಷೇಧ ಅನ್ನೋದು ಮಹಾತ್ಮ ಗಾಂಧಿ ಅವರ ಒಂದು ದೊಡ್ಡ ಕನಸಾಗಿತ್ತು. ಮಹಾತ್ಮ ಗಾಂಧಿ ಅವರ ಒಂದು ಮಾತು ನಮಗೆ ನೆನಪಿಗೆ ಬರ್ತಾ ಇದೆ. ಅದು ಏನಂದ್ರೆ ಮದ್ಯಪಾನ ಅನ್ನೋದು ಹಾವಿನ ವಿಷ ಅನ್ನೋದು ನಮ್ಮ ದೇಹವನ್ನ ನಾಶಗೊಳಿಸುತ್ತದೆ. ಆದ್ರೆ ಈ ಮದ್ಯಪಾನ ಅನ್ನೋದು ಒಬ್ಬ ವ್ಯಕ್ತಿಯ ಆತ್ಮವನ್ನೇ ನಾಶಗೊಳಿಸುತ್ತದೆ ಎಂಬುದಾಗಿತ್ತು ಅವರ ಮಾತು. ಮದ್ಯಪಾನ ಮಾಡಿದಂತಹ ವ್ಯಕ್ತಿ ಅವನು ತನ್ನ ಸ್ಥಿಮಿತವನ್ನು ಕಳೆದುಕೊಳ್ತಾನೆ, ವಿವೇಚನೆಯನ್ನು ಕಳೆದುಕೊಳ್ತಾನೆ. ಅವನು ತಾನು ಏನು ಮಾಡ್ತಾನಂತ ಅವನಿಗೆ ಗೊತ್ತಾಗಲ್ಲ. ಅವನು ಅನೇಕ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸ್ತಾನೆ. ಅದೇ ರೀತಿ ಈ ಮದ್ಯಪಾನ ಅನ್ನೋದು ದೇಹಕ್ಕೂ ಕೂಡ ಅತ್ಯಂತ ಅಪಾಯಕಾರಿ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಈ ಒಂದು ಮದ್ಯಪಾನವನ್ನ ಮಹಿಳೆಯರು ಕೂಡ ವಿರೋಧಿಸ್ತಾರೆ. ಯಾಕಂತ ಹೇಳಿದ್ರೆ ಈ ಮದ್ಯಪಾನ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗುವುದು ಇದು ಮಹಿಳೆಯರ ಮೇಲಾಗಿದೆ. ಹೇಗೆಂದರೆ ಒಬ್ಬ ಗಂಡ ಮನೆಗೆ ಕುಡಿದು ಬಂದ್ರೆ ಆತನು ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆಯನ್ನ ಮಾಡುವುದು ಮಾತ್ರ ಅಲ್ಲ, ಕೆಲವು ಗಂಡಸರು ಪತ್ನಿಯನ್ನ ಕೊಲ್ಲುವುದಕ್ಕೂ ಕೂಡ ಅವರು ಹೇಸುವುದಿಲ್ಲ. ಅದೆಷ್ಟೋ ಮದ್ಯಪಾನದಿಂದ ಅದೆಷ್ಟೋ ಇಂತಹ ಘಟನೆಗಳನ್ನು ಕೂಡ ನಾವು ಕಂಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಒಬ್ಬ ಗಂಡು ಕುಡಿದು ಬಂದ್ರೆ ಅವನು ಎಲ್ಲಾದ್ರೂ ಅಡ್ಡಾದಿಡ್ಡಿ ಬಿದ್ರೆ ಅವನನ್ನು ಎತ್ತಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಯಾರು ಮನೆಯ ಮಹಿಳೆಯರು ಮತ್ತು ಮನೆಯವರು ಸೇರಿ ಮಾಡಬೇಕಾಗ್ತದೆ. ಅದೇ ರೀತಿ ಕುಡುಕರ ಮನೆಯಲ್ಲಿ ಯಾವತ್ತೂ ಕೂಡ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋದಿಲ್ಲ. ಹಾಗೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಅದರ ವೆಚ್ಚವನ್ನು ಕೂಡ ಈ ಮಹಿಳೆಯರೇ ಭರಿಸಬೇಕಾಗಿದೆ. ಆದ್ರಿಂದ ಇದನ್ನ ಮಹಿಳೆಯರು ಮದ್ಯವನ್ನ ಖಂಡಿತವಾಗಿ ಕೂಡ ಅವರು ಪ್ರತಿರೋಧಿಸ್ತಾರೆ. ಇಂಥ ಒಂದು ಮದ್ಯಪಾನವನ್ನ ಈ ರಾಜ್ಯವು ವ್ಯಾಪಕತೆಗೊಳಿಸ್ತಾ ಇದೆ. ಇದನ್ನೊಂದು ಜನರಿಗೆ ಮುಕ್ತವಾಗಿಸ್ತಾ ಇದೆ. ಈ ಒಂದು ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಯ ಅಬಕಾರಿ ನೀತಿಯನ್ನ ನಾವು ನೋಡಿದ್ರೆ ಇಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಮದ್ಯಕ್ಕೆ ಪ್ರೋತ್ಸಾಹವನ್ನ ನೀಡ್ತದೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ 11,500ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳಿವೆ. 68.4 ಮಿಲಿಯನ್ ಕೇಸ್ಗಳಷ್ಟು ಮದ್ಯಪಾನ ಈ ರಾಜ್ಯದಲ್ಲಿ ವ್ಯಾಪಾರ ಆಗ್ತಾ ಇದೆ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಮದ್ಯಪಾನ ವ್ಯಾಪಾರ ಆಗ್ತಾ ಇರೋದು ಅದು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಆದ್ರೆ ನಮ್ಮ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದು ಸಾಕಾಗುವುದಿಲ್ವಂತ. ಇನ್ನೂ ಹೆಚ್ಚು ಗ್ರಾಮ ಮಟ್ಟದಲ್ಲಿ 1,000 ಮದ್ಯದಂಗಡಿಗಳನ್ನ ಓಪನ್ ಮಾಡುವ ಯೋಜನೆಯಲ್ಲಿದೆ. ಓ ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ನಾವು ಹೇಳಲಿಕ್ಕಿರೋದು, ನಿಮ್ಗೆ ಮತ್ತು ನಿಮ್ಮ ಶಾಸಕರಿಗೆ ಮದ್ಯಪಾನವನ್ನ ಮಾಡುವುದಕ್ಕೆ ಮನಸ್ಸಿದ್ರೆ ನೀವು ಮದ್ಯಪಾನವನ್ನ ಮಾಡಿ. ಆದ್ರೆ ಇದರ ಪರಿಣಾಮ ಮಹಿಳೆಯರಿಗೆ ಮೇಲಾಗ್ತದೆ. ಆದ್ರೆ ನಮ್ಮ ಮಹಿಳೆಯರನ್ನ ನೀವು ಬೀದಿಗಿಳಿಯುವಂತೆ ನೀವು ಮಾಡಬೇಡಿ ಅಂತ ನಾವು ಈ ಪ್ರತಿಭಟನಾ ಸಮಯದಲ್ಲಿ ನಿಮ್ಗೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಅವರು ಹೇಳ್ತಾರೆ, ಈ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಸಾರವಾಗಿ ಮದ್ಯದಂಗಡಿಯ ಹೆಚ್ಚುವರಿ ಅಂಗಡಿಗಳನ್ನ ತೆರೀಬೇಕಾಗಿದೆ. ಇಲ್ಲಿ ಜನರಿಗೆ ಅಗತ್ಯವಿರುವುದು ಮದ್ಯದಂಗಡಿ ಅಲ್ಲ, ಇಲ್ಲಿ ಬದಲಾಗಿ ಇಲ್ಲಿ ಅಗತ್ಯ ಇರುವುದು ಇಲ್ಲಿ ಶಾಲಾ ಕಾಲೇಜುಗಳಾಗಿರ್ತದೆ. ಅದೇ ರೀತಿ ನಮ್ಮ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳಾಗಿರ್ತದೆ. ಜನಸಂಖ್ಯೆಗೆ ಅನುಸಾರವಾದಂತಹ ಸರ್ಕಾರಿ ಆಸ್ಪತ್ರೆಗಳು ಈ ದೇಶದಲ್ಲಿ ಇಲ್ಲ. ಅದೇ ರೀತಿ ಅಲ್ಲಿ ಆಸ್ಪತ್ರೆಗಳಿದ್ರೂ ಕೂಡ ಸರಿಯಾದ ಮೂಲಭೂತ ಸೌಕರ್ಯಗಳಲ್ಲಿ ಇರುವುದಿಲ್ಲ. ಹೀಗೆ ಅನೇಕ ಆರ್ಥಿಕ ಪರಿಸ್ಥಿತಿ ಕೂಡ ಇಲ್ಲಿದು ಸರಿಯಾಗಿಲ್ಲ. ಅದೆಷ್ಟೋ ಬಡತನದಿಂದ ಸಾಯ್ತಾ ಇದ್ದಾರೆ, ಅದೆಷ್ಟೋ ಮಂದಿ ಸಾಯ್ತಾ ಇದ್ದಾರೆ. ಅದನ್ನ ಇಲ್ಲಿ ಸರಿಪಡಿಸಬೇಕೆ ಹೊರತು ಇಲ್ಲಿ ನಮ್ಗೆ ಈಗ ಮದ್ಯದ ಅಂಗಡಿಯ ಅಗತ್ಯತೆ ಅಲ್ಲ. ಚುನಾವಣೆಗಿಂತ ಮೊದಲು ನೀವು ಈ ಮದ್ಯದ ಅಂಗಡಿಯನ್ನು ತೆರೆಯುವುದಕ್ಕಿಂತ ಮೊದಲು ನೀವು ಯೋಚಿಸಬೇಕಾಗಿದೆ, ನೆನಪಿಸಬೇಕಾಗಿದೆ. ಚುನಾವಣೆಗಿಂತ ಮೊದಲು ನೀವು ಕೊಟ್ಟಂತಹ ಕೆಲವು ಭರವಸೆಗಳು. ಇಲ್ಲಿ ನೀವು ಹೇಳಿದ್ದೀರಾ 2B ರಿಸರ್ವೇಶನ್ ಅನ್ನ ನಾವು ರಿಟರ್ನ್ ಇಲ್ಲಿ ತರ್ತೇವಂತ, ಇದನ್ನ ಸರಿಪಡಿಸ್ತೇವೆ ಅಂತ ಹೇಳಿದ್ದೀರಿ. 2B ರಿಸರ್ವೇಶನ್ ಅನ್ನ ಅದನ್ನು ಮಾಡ್ಲಿಲ್ಲ. ಅದೇ ರೀತಿ ಬಜರಂಗ ದಳವನ್ನ ನಿಷೇಧ ಮಾಡ್ತೇನೆ ಅಂತ ನೀವು ಹೇಳಿದ್ದೀರಿ.
ಅದನ್ನು ಕೂಡ ಮಾಡಲಿಲ್ಲ. ಹಾಗೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇಲ್ಲಿ ಸಂವಿಧಾನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ರು. ಪ್ರಿಯಾಂಕ ಖರ್ಗೆ ಅವರು ಯಾವತ್ತೂ ಅದನ್ನೇ ಹಾಡಿದ ಹಾಗೆ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕಾನೂನು ಉಲ್ಲಂಘನೆಯನ್ನ ಯಾರು ಮಾಡ್ತಾರೋ ಅವರ ವಿರುದ್ಧ ಸಂವಿಧಾನಾತ್ಮಕ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಅವರಿಗೆ ಹೇಳ್ತಾ ಇದ್ದೇನೆ, ನೀವು ತಾಕತ್ತಿದ್ರೆ ನೀವು ಆ ಕಾನೂನು ಉಲ್ಲಂಘನೆ ಇಲ್ಲಿ ಆಗ್ತಾ ಇದೆ, ತಾಕತ್ತಿದ್ರೆ ಆ ಸಂವಿಧಾನಾತ್ಮಕವಾದಂತಹ ಕ್ರಮವನ್ನ ಕೈಗೊಳ್ಳಿ ಅಂತ ನಾ ಈ ಪ್ರತಿಭಟನೆ ಸಮಯದಲ್ಲಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಅಗತ್ಯ ಇರುವುದು ನಮ್ಗೆ ನಾವು ಹೇಳಿದಂತೆ ಇಲ್ಲಿನ ಜನರ ಮೂಲ ಸಮಸ್ಯೆ ಮೂಲಭೂತ ಸೌಕರ್ಯಗಳಾಗಿರ್ತದೆ ಹೊರತು ಇಲ್ಲಿ ಮದ್ಯದಂಗಡಿಯಲ್ಲ. ಅದರಿಂದ ಸರ್ಕಾರ ಇದನ್ನು ಈ ಒಂದು ಯೋಜನೆಯನ್ನ ಹೆಚ್ಚುವರಿ ಮದ್ಯದಂಗಡಿಗಳನ್ನ ತೆರೆಯುವಂತಹ ಯೋಜನೆಯನ್ನ ಕೈಬಿಟ್ಟುಕೊಂಡು ಇಲ್ಲಿನ ಜ್ವಲಂತ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಅದಕ್ಕೆ ಒಂದು ಸರಿಯಾದ ಪರ್ಯಾಯವನ್ನು ಸರಿಯಾದ ಕ್ರಮಗಳನ್ನ ಯೋಜನೆಗಳನ್ನ ಜಾರಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಿದ್ದರಾಮಯ್ಯ ಸರ್ಕಾರ ಗಾಂಧಿ ಜಯಂತಿಯ ಆಚರಣೆಗೆ ನೈತಿಕತೆಯಾದರೂ ನಡೆದ ಈ ಪ್ರತಿಭಟನೆಯಲ್ಲಿ ಆಗಮಿಸಿ ನಮ್ಮ ಮಾತನಾಡಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೂ ಮತ್ತು ಬಂದಂತ ಎಲ್ಲ ಗೌರವಾನ್ವಿತ ನಾಯಕರುಗಳು ಮತ್ತು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ